ಮಂಗಳೂರಿನ ಉರ್ವಸ್ಟೂರಿನ ಚಿಲಿಂಬಿಯಲ್ಲಿರುವ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ತೃತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವವು ನಗರದ ಕೊಡಿಯಾಲ್ಬೈಲ್ನ ಶಾರದಾ ವಿದ್ಯಾಲಯದಲ್ಲಿ ನಡೆಯಿತು. ಮಂಗಳೂರಿನ ಕೊಡಿಯಾಲ್ಬೈಲ್ನ ಶಾರದಾ ವಿದ್ಯಾಲಯದಲ್ಲಿ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ತೃತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವ ಉದ್ಘಾಟನೆಗೊಂಡಿತು. ಧಾರವಾಡದ ಪಂಡಿತ್ ಮಲ್ಲಿಕಾರ್ಜುನ್ ಗೋಜನೂರ್ ಸಂಶಿ ಅವರು ದೀಪ ಪ್ರಜ್ವಲನಗೊಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಅವರನ್ನ ಶಿಷ್ಯವರ್ಗದಿಂದ ಪ್ರೀತಿಪೂರ್ವಕ ಸನ್ಮಾನದ ಮೂಲಕ ಗೌರವಿಸಲಾಯಿತು. ತದಬಳಿಕ ಮಾತನಾಡಿದ ಅವರು, ಪ್ರೀತಿ ತೋರಿಸಿದ ಊರು ಇದಾಗಿದ್ದು ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳಿದರು. ತುಂಬಾ ಪ್ರೀತಿ ತೋರಿಸಿದ ಊರು ಇದು. ಹೀಗಾಗಿ ನಾನು ಒಂದೆರಡು ಮಾತಾಡಬೇಕು ಅಂತ ಇಷ್ಟಪಟ್ಟೆ. ನಾನು 10 ವರ್ಷ ಆಗಿರ್ಬೋದು ಮಂಗಳೂರಿಗೆ ಬರದೆ. ಮತ್ತೆ ನನ್ನ ಮಂಗಳೂರಿಗೆ ಕರೆಸಿದಂಥ ಧ್ಯಾನ ಸಂಗೀತ ಅಕಾಡೆಮಿ ಎಲ್ಲ ಸದಸ್ಯರಿಗೂ ನಮಸ್ಕಾರ ಹೇಳ್ತೀನಿ. ಆಮೇಲೆ ನಿಮಗೆಲ್ಲ ಇಲ್ಲಿ ನನ್ನನ್ನು ತುಂಬ ನೋಡಿಕೊಂಡವರು, ಮಗು ಥರ ನೋಡಿಕೊಂಡವರು ಇದ್ದಾರೆ ಇಲ್ಲಿ, ಅವ್ರಿಗೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ವಿಶ್ವವಿದ್ಯಾನಿಲಯ ಕಾಲೇಜಿನ ನಿಕಟಪುರ ಪ್ರಾಂಶುಪಾಲರಾದ ಡಾ ಉದಯ್ ಕುಮಾರ್ ಇರುವತ್ತೂರು ಅವರು, ಸಂಗೀತದಿಂದ ಸ್ವಾಸ್ಥ್ಯ ಮನಸ್ಸು ಮತ್ತು ಅದರಿಂದ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಲು ಸಾಧ್ಯ ಅಂತ ಹೇಳಿದರು. ಯಾವುದೇ ಬಂಡವಾಳ ಇಲ್ಲದೆ ಇಡೀ ಜಗತ್ತನ್ನೇ ಬದಲಾಯಿಸುವಂತಹ ಬಹಳ ದೊಡ್ಡ ಅಸ್ತ್ರಗಳು ನಮ್ಮ ಹತ್ರ ಇದ್ದಾವೆ. ಪ್ರೀತಿ ಅಂತ ಅಸ್ತ್ರಕ್ಕೆ ನಾವು ಏನು ಬಂಡವಾಳವನ್ನೇ ಹೂಡಬೇಕಾಗಿಲ್ಲ. ಮಕ್ಕಳಿಗೆ ನೀವು ಪ್ರೀತಿ ತೋರಿಸಿದ್ರೆ, ನಮ್ಮೊಟ್ಟಿಗೆ ಬದುಕುವವರಿಗೆ ಪ್ರೀತಿ ತೋರಿಸಿದ್ರೆ ಎಂತಹ ಕಠಿಣ ಹೃದಯಗಳನ್ನು ಕೂಡ ನಾವು ಬದಲಿಸೋದಕ್ಕೆ ಸಾಧ್ಯ ಇದೆ. ಬಹುಶಃ ಸಂಗೀತಕ್ಕೂ ಕೂಡ ಇಂಥದ್ದೇ ಒಂದು ಶಕ್ತಿ ಇದೆ ಅಂತ ನಾನು ನಂಬಿದ್ದೇನೆ. ಬಣ್ಣ ಇರಬಹುದು, ಅಥವಾ ವರ್ಣ ಇರಬಹುದು, ಸಂಗೀತ ಇರಬಹುದು, ಪ್ರೀತಿ ಇರಬಹುದು. ಇದಕ್ಕೆ ಯಾವ ದೇಶದ, ಭಾಷೆಯ, ಜನಾಂಗದ ಗಡಿಗಳಿಲ್ಲ. ಉತ್ತಮ ಒಂದು ಒಳ್ಳೆಯ ಸಂಗೀತವನ್ನು ಕೇಳಿದರೆ ಆ ಮನಸ್ಸು ಪ್ರಪಂಚದ ಯಾವ ಭಾಗದಲ್ಲಿದ್ದರೂ ಕೂಡ ಬದಲಾಗುತ್ತೆ. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ಶಶಿಕುಮಾರ್ ಬೆಂಗ್ರೆಬಾಲು ಅವರು, ಸಂಗೀತ ಕಲಿಕೆ ಅಂದ್ರೆ ಸಾಮವೇದ ಕಲಿತಂತೆ, ಇದರಿಂದ ನಮ್ಮ ಸಂಸ್ಕೃತಿ ಪುನರುಜ್ಜೀವನಗೊಳ್ಳುತ್ತೆ ಅಂತ ಹೇಳಿದರು. ನಮ್ಮ ಓಲ್ ಬೋಡಿತಿನಾಥ್ ಶಬ್ದ, ದೇವಸ್ಥಾನದ ಉಲಾಯಿ, ಶಂಖನಾದ, ತಬಲೆ ಅಥವಾ ಹಾರ್ಮೋನಿಯಂ, ನಮ್ಮಕ್ಕೆ ಬೋಡ್ತಿನ ಸಂಗೀತ ಅಥವಾ ನಮ್ಮ ಕೈಟು ಬೊಟ್ಟುನ ಚೈಲೆ ತುಳುಟು ಬನ್ಪೇರು, ಚೈಲೆ ಬನ್ಪೇರು ಅವು, ಅಥವಾ ಗಂಟೆ, ಡೋಲು, ಡಗರ ಉನ್ನೇನು ಪೂರ ಬೋಡ್ತಿನಾಥ ಜೋರು ಮಲ್ತನ್ ಪನಾಂಡ. ಈ ಶಬ್ದಗೂ ಬಾಹ್ಯಾಕಾಶದ ಆ ಶಬ್ದ ನಂಗೆ ಕೇನುಚ್. ನಮ್ಮ ಒಂದೇ ವಿಚಾರ ಧ್ಯಾನ ಮಗ್ನವಾದ ದೇವರನ್ನ ನೆನೆಪತ್ತಂದ್ರೆ ಬೇತೆ ಓಲ ವಿಚಾರ ನೆಟ್ಟು ಒಂದೇ ಉಪ್ಪುನು ಶಂಕೊಡ್ಲ ಬರ್ಪಿನಿ ಓಂ ಬಂದಿದೆ. ಎಂಆರ್ಪಿಎಲ್ನ ಜನರಲ್ ಮ್ಯಾನೇಜರ್ ರುಡಾಲ್ಫ್ ನೊರೊನ್ನ ಮಾತನಾಡಿ, ಸಂಗೀತಕ್ಕೆ ಎಂಆರ್ಪಿಎಲ್ ಎಲ್ಲ ರೀತಿಯ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದೆ. ಸಂಸ್ಕೃತಿ, ಆರೋಗ್ಯ, ಶಿಕ್ಷಣಕ್ಕೂ ಸಂಸ್ಥೆ ಯಾವಾಗಲೂ ಸಹಕಾರವನ್ನು ನೀಡ್ತಾ ಇದೆ ಎಂದರು. ಸಂಗೀತ ಜೀವನವನ್ನು ಮನುಷ್ಯನ ಜೀವನ ಒಂದು ಇಟ್ಟಿಗೆ ತಯಾರಾಗುವಂಥ ಒಂದು ಕಾರ್ಖಾನೆ ಅಂತ ಇರದೆ ಜೀವನವನ್ನು ಇನ್ನಷ್ಟು ಸ್ವಾದ ನೀಡಲು ಶಕ್ತಗೊಳಿಸುತ್ತದೆ ಅಂತ ಹೇಳಿರ್ತಾರೆ. ಇಂಥ ಸತ್ಕಾರ್ಯದಲ್ಲಿ ತೊಡಗಿರುವಂಥ ತಮಗೆಲ್ಲರಿಗೂ, ಈ ಧ್ಯಾನ ಸಂಗೀತ ಅಕಾಡೆಮಿಯ ರೂವಾರಿಗಳಿಗೂ, ಅದಕ್ಕೆ ಬೆನ್ನೆಲುಬಾಗಿ ಇರುವಂಥ ಮಹಿಳೆಯರಿಗೂ ಮಹನೀಯರಿಗೂ ಅಭಿನಂದನೆ ಸಲ್ಲಿಸುತ್ತಾ, ತಮ್ಮ ಈ ಸತ್ಕಾರ್ಯದಲ್ಲಿ ಅಳಿಲು ಸೇವೆ ನೀಡಲು MRPL ತುಂಬ ಕೃತಾರ್ಥತೆಯನ್ನು ಪಡೆದಿದೆ ಅಂತ ಹೇಳ್ತಾ ಇದ್ದೇನೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ಅಧ್ಯಕ್ಷೆ ಲೋಲಾಕ್ಷಿ ವಹಿಸಿದ್ರು. ಅಶೋಕ್ ಶೆಣೈ ಸ್ವಾಗತಿಸಿ, ಶ್ರೀಹರಿ ಕಾಮತ್ ವಂದಿಸಿದ್ರು. ವಿನೋದ ಅಮಿತ್ ಕುಮಾರ್ ನಿರ್ವಹಿಸಿದ್ರು. ತದಬಳಿಕ ಧಾರವಾಡದ ಪಂಡಿತ್ ಮಲ್ಲಿಕಾರ್ಜುನ್ ಗೋಜನೂರ್ ಸಂಶೀವರಿಂದ ಗಾಯನ ಕಚೇರಿ ನೆರವೇರಿತು. ಹಾರ್ಮೋನಿಯಂನಲ್ಲಿ ಭರತ್ ಹೆಗಡೆ, ತಬಲಾದಲ್ಲಿ ಶ್ರೀವತ್ಸ ಶರ್ಮಾ ಪಡುಬಿದ್ರೆ ಸಹಕರಿಸಿದ್ರು. ತಂಬೂರಿಯಲ್ಲಿ ಸಚಿನ್ ಸಾಥ್ ನೀಡಿದ್ರು. ಇದಕ್ಕೂ ಮೊದಲು ಅಕಾಡೆಮಿಯ ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಮತ್ತು ಲಘುಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಿತು. ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ಕಾರ್ಯದರ್ಶಿ, ಸಂಗೀತ ಶಿಕ್ಷಕ ಅಮಿತ್ ಕುಮಾರ್ ಅವರನ್ನ ಶಿಷ್ಯವೃಂದದಿಂದ ಸನ್ಮಾನಿಸಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.